ಹುಲಿ ಕುಣಿತದ ಆಚರಣೆ ಸಂಪ್ರದಾಯವನ್ನು ಉಳಿಸುವ ಮತ್ತು ಬೆಳೆಸುವ ದೃಷ್ಟಿಯಲ್ಲಿ ಕಳೆದ 2 ವರ್ಷದಿಂದ ಅಷ್ಟಮಿಯ ದಿನದಂದು ಉಡುಪಿ ಶ್ರೀಕೃಷ್ಣನ ಮೂರ್ತಿಯನ್ನ ಕಡಲ ಬಳಿಯಿಂದ ಕೊಂಡು ಹೋದ ಸ್ಥಳವಾದ ಮಲ್ಪೆ ಕಡಲ ಕಿನಾರೆ ಬಳಿ ಕೊಳ ಫ್ರೆಂಡ್ಸ್ ಎನ್ನುವ ಯುವಕರ ತಂಡವೊಂದು ಹುಲಿ ವೇಷದ ಸ್ಪರ್ಧೆಯನ್ನು ಕಲ್ಪಿಸಿ ಹುಲಿ ಕುಣಿತಕ್ಕೆ ವೇದಿಕೆ ಕಲ್ಪಿಸಿದೆ. ಬುಧವಾರ ಸಂಜೆ ಕಡಲ ಕಿನಾರೆ ಬಳಿಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ನಾಡೋಜ ಡಾಕ್ಟರ್ ಜಿ ಶಂಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿಂದೂ ಮುಖಂಡ ಅರುಣ್ ಪುತಿಲ್ರು ಮಾತನಾಡಿದರು. ನಾನಾ ಭಾಗದ ಹಲವಾರು ಹುಲಿ ಕುಣಿತದ ಸ್ಪರ್ಧೆ ವೇದಿಕೆಯಲ್ಲಿ ನಡೆಯಿತು. ನೃತ್ಯದ ಮನೋರಂಜನಾ ಕಾರ್ಯಕ್ರಮ, ಶ್ರೀಕೃಷ್ಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಜರುಗಿತು. ನಾನಾ ಕ್ಷೇತ್ರದ ಸಾಧಕರನ್ನ ಗೌರವಿಸಲಾಯಿತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ನಾನಾ ಪ್ರಮುಖರಾದ ಕಿರಣ್ ಧರ್ಮಸ್ಥಳ, ಆನಂದ್ ಪಿ ಸುವರ್ಣ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಶಕ್ತಿ ಒಂದೇ. ಯಾರು ಹಿಂದೂ ಸಮಾಜದ ವಿರುದ್ಧ ಮಾತನಾಡತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರ, ಯಾರು ಹಿಂದೂ ಸಮಾಜದ ಧಾರ್ಮಿಕ ನಂಬಿಕೆಗಳ ಮೇಲೆ ಅವಮಾನಗಳನ್ನ ನಿರಂತರವಾಗಿ ಯಾರು ಮಾಡ್ತಾರ, ಅವನು ಬೇಕಾದ ಇರತಕ್ಕಂತ ಮತ ಸಂಪ್ರದಾಯದ ಕಡೆಗೆ ಹೋಗಬಹುದು ಅನ್ನತಕ್ಕಂತ ಸಂದೇಶವನ್ನು ಕೊಡ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಪ್ರಕಾಶ್ ರಾಜ್ ಅನ್ನತಕ್ಕಂತ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ಕೊಡ್ತಾನೆ, ಧರ್ಮದ ಮೇಲೆ ನಂಬಿಕೆ ಇಲ್ಲ ನನಗೆ, ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡತಕ್ಕಂತ ವ್ಯವಸ್ಥೆ ನನ್ನ ಜೊತೆಗೆ ಇಲ್ಲ ಅನ್ನತಕ್ಕಂತ ಹೇಳಿಕೆಯನ್ನ ಕೊಡ್ತಾರೆ ಅಂತೇಳಿ. ಆದ್ರೆ ಬೇರೆ ಯಾವುದೋ ಮತ ಸಂಪ್ರದಾಯಕ್ಕೆ ಸೇರಿಕೊಂಡವನ ಆ ವಿಚಾರಗಳನ್ನು ಮಂಡನೆ ಮಾಡತಕ್ಕಂತ ವ್ಯವಸ್ಥೆಯನ್ನ ಪ್ರಕಾಶ್ ರಾಜ್ ಅನ್ನತಕ್ಕಂತ ವ್ಯಕ್ತಿ ಮಾಡಬೇಕು ಅಂತಕ್ಕಂತ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾವಿರಾರು ವರ್ಷಗಳ ಹೋರಾಟಗಳು, ಸಂಘರ್ಷಗಳ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರ ಯೋಚನೆಗಳನ್ನ ಮತ್ತೆ ಕಾರ್ಯಗತಗೊಳಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ